ಬಿಜೆಪಿ ಹಾಗೂ ಆರ್ಎಸ್ಎಸ್ ಮತ್ತು ಮುಸ್ಲಿಂ ಕೋಮುವಾದಿ ಶಕ್ತಿಗಳು ಮುಂಬರುವ ಚುನಾವಣೆಗಳಲ್ಲಿ ಜಾತ್ಯತೀತ ಶಕ್ತಿಗಳನ್ನು ದುರ್ಬಲಗೊಳಿಸಿ ಕಾರ್ಪೊರೇಟ್ ಲೂಟಿ ಮುಂದುವರಿಸಲು ಅವಕಾಶ ನೀಡುವ ಹುನ್ನಾರವನ್ನು ನಡೆಸುತ್ತಿದ್ದು, ರಾಜ್ಯದ ಜನತೆ ಪ್ರಬುದ್ಧತೆಯಿಂದ ಇದನ್ನು ಸೋಲಿಸಬೇಕಾಗಿದೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುತ್ವ ಮತಾಂಧ ಶಕ್ತಿಗಳು ರಾಜ್ಯವನ್ನು ಲೂಟಿ ಮಾಡುವ ಶಕ್ತಿಗಳೊಂದಿಗೆ ಕೈ ಜೋಡಿಸಿ ರೈತ ವಿರೋಧಿ ಕಾಯ್ದೆಗಳು ಹಾಗೂ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳು ಅಲ್ಲದೆ ಮಹಿಳೆಯರು, ದಲಿತರು ಹಾಗೂ ಎಲ್ಲ ಬಡವರ ವಿರೋಧಿಯಾದ ಲೂಟಿಕೋರರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಂರಕ್ಷಣೆಗೆ ನಿಂತಿವೆ ಎಂದು ಆರೋಪಿಸಿದರು. ಹಿಂದುತ್ವ ಮತಾಂಧ ಶಕ್ತಿಗಳು ಜನರನ್ನ ವಿಭಜಿಸಿ ಆಳುವ ಕಾರ್ಯವನ್ನು ಬಲಪಡಿಸಿದೆ. ಇದಕ್ಕೆ ಮುಸ್ಲಿಂ ಕೋಮುವಾದಿ ಶಕ್ತಿಗಳು ಕೈ ಜೋಡಿಸಿರುವುದು ಖೇದಕರ ಹಾಗೂ ಅಪಾಯಕಾರಿ ಎಂದು ಹೇಳಿದರು. ಈ ಕೋಮುವಾದಿ ಶಕ್ತಿಗಳ ಹುನ್ನಾರ ಏನಿದೆ, ಜಾತ್ಯತೀತ ಶಕ್ತಿಗಳನ್ನು ದುರ್ಬಲಗೊಳಿಸಬೇಕು, ಜನತೆಯನ್ನು ವಿಭಜಿಸಿ ಆಳೋದ್ರ ಮೂಲಕ ಲೂಟಿಕೋರತನವನ್ನು ವ್ಯಾಪಕವಾಗಿ ವಿಸ್ತಾರ ಮಾಡಬೇಕು ಅನ್ನುವಂಥ ಹುನ್ನಾರ ಏನಿದೆ, ಇದನ್ನು ರಾಜ್ಯದ ಜನತೆ ಸೋಲಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಮತ್ತು ಇಂಥ ಒಂದು ಕುತಂತ್ರದ ಬಗ್ಗೆ, ಇಂಥ ಹುನ್ನಾರದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಅದು ಜಾರಿಗೆ ಬರಲಾರ್ದಂಗೆ ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ರಾಜ್ಯದ ಮತದಾರರನ್ನ, ನಾಗರಿಕರನ್ನು ಮನವಿ ಮಾಡ್ತಾ ಇದ್ದೀವಿ. ನಿಮಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕದಲ್ಲಿ 3 ಕೃಷಿ ಕಾಯ್ದೆಗಳನ್ನು ಕರ್ನಾಟಕ ಸರ್ಕಾರ ಕಳೆದ 2 ವರ್ಷಗಳಿಂದ ವ್ಯಾಪಕವಾಗಿ ಜಾರಿಗೆ ತರ್ತಾ ಇದೆ. ಕಾರ್ಪೊರೇಟ್ ಕಂಪನಿಗಳಿಗೆ ರಾಜ್ಯದ ಕೃಷಿಯನ್ನು ಒದಗಿಸಿಕೊಡುವಂಥ ಹುನ್ನಾರ ಅದರಲ್ಲಿ ಅಡಗಿದೆ. ಹೈನುಗಾರಿಕೆ, ಮಾಂಸೋದ್ಯಮ, ಚರ್ಮೋದ್ಯಮ ಮತ್ತು ಹೈನೋದ್ಯಮ ಎಲ್ಲವನ್ನೂ ಕೂಡ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ವಹಿಸಿಕೊಳ್ಳುವಂಥ ಒಂದು ಹುನ್ನಾರದ ಮೂಲಕ 3 ಕೃಷಿ ಕಾಯ್ದೆಗಳನ್ನು ತಂದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕಾರ್ಮಿಕ ವರ್ಗವನ್ನು ವ್ಯಾಪಕವಾಗಿ ಲೂಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅವಕಾಶ ಮಾಡಿಕೊಡಬೇಕು ಈ ಲೂಟಿಕೋರ ಕಾರ್ಪೊರೇಟ್ ಸಂಸ್ಥೆಗಳಿಗೆ, ಬಂಡವಾಳದಾರರಿಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಕಾರ್ಮಿಕ ಸಂಹಿತೆಗಳನ್ನು ಕರ್ನಾಟಕದಲ್ಲಿ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಇಡೀ ರಾಜ್ಯದ ಮಹಿಳೆಯರ ವಿರೋಧಿಯಾಗಿರ್ತಕ್ಕಂಥ, ದಲಿತರ ವಿರೋಧಿಯಾಗಿರ್ತಕ್ಕಂಥ, ಎಲ್ಲ ದುಡಿಯುವಂಥ ಜನರು, ಬಡವರ ವಿರೋಧಿಯಾಗಿರ್ತಕ್ಕಂಥ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ವ್ಯಾಪಕವಾಗಿ ಜಾರಿ ಮಾಡುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಪಠ್ಯ ಪರಿಷ್ಕರಣೆ ಮಾಡಿರುವುದನ್ನು ಅನೇಕರು ನೋಡಿಯೇ ತಿಳಿದವರು ಮಾತನಾಡುತ್ತಿರುವುದು. ರೋಹಿತ್ ಚಕ್ರತೀರ್ಥ ತಜ್ಞ ಅಲ್ಲ. ಆತ ಫೇಸ್ಬುಕ್, ವಾಟ್ಸಪ್ನಲ್ಲಿ ಮಾಡುವ, ವಿಮರ್ಶಿಸುವ 3ನೇ ದರ್ಜೆಯ ರೀತಿಯ ಟೀಕೆ ಮಾಡುವವರನ್ನ ಸಮಿತಿಯ ಅಧ್ಯಕ್ಷನ ಸ್ಥಾನದಿಂದ ತೆರವುಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗುತ್ತಿಲ್ಲ. ಇದು ಕೋಮುವಾದದ ಪ್ರಕ್ರಿಯೆಯನ್ನ ಬಲಪಡಿಸುವ ಆರ್ಎಸ್ಎಸ್ ಅಜೆಂಡಾ ಜಾರಿಗೊಳಿಸುವ ಕುತಂತ್ರವಾಗಿದೆ. ಮಕ್ಕಳ ಭವಿಷ್ಯ, ರಾಜ್ಯದ ಸಮನ್ವಯತೆಯ ಪರಂಪರೆಯನ್ನ ನಾಶ ಮಾಡುವ ಈ ಕುತಂತ್ರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಸಿಪಿಎಂ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಪ್ರಕಾಶ್ ಉತ್ತರಿಸಿದರು. ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರತಿಪಾದನೆ ಇರತಕ್ಕಂಥ ಅಂಶಗಳನ್ನು ಕೈಬಿಡಬೇಕು ಅನ್ನೋಂಥ ವ್ಯವಸ್ಥಿತವಾದ ಪ್ರಯತ್ನವನ್ನು ಈ ಪರಿಷ್ಕರಣೆಯಲ್ಲಿ ಮಾಡಿದ್ದಾರೆ. ಅವರು ಒಂದೊಂದು ಎತ್ತಿರ್ತಕ್ಕಂಥ ಪರಿಷ್ಕರಣೆ ಮಾಡಿರ್ತಕ್ಕಂಥ ವಿಚಾರಗಳನ್ನ ನೀವು ಗಮನಿಸಿದರೆ, ಬಸವಣ್ಣನವರ ಬಗ್ಗೆ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಹೊಸ ರೀತಿಯಲ್ಲಿ, ಕುವೆಂಪು ಅವರ ಬಗ್ಗೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರ ಒಂದು ವಿಶ್ಲೇಷಣೆ ಇರ್ಬೋದು, ಅಥವಾ ನಾರಾಯಣ ಗುರುಗಳ ಪಠ್ಯವನ್ನು ತೆಗೆದಿರ್ಬೋದು, ಭಗತ್ ಸಿಂಗ್ ಅವರ ಪಠ್ಯವನ್ನು ತೆಗೆದಿರ್ಬೋದು, ಅಥವಾ ಮಹಿಳಾ ಸಮಾನತೆಯ ಪ್ರಶ್ನೆ ತೆಗೆದಿರ್ಬೋದು, ಅಥವಾ ಪ್ರಾದೇಶಿಕವಾದ ವೈವಿಧ್ಯತೆ ಇರತಕ್ಕಂಥ ಕರ್ನಾಟಕದ ವಿವಿಧ ಸಂಸ್ಕೃತಿಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ ಪಠ್ಯಗಳಿರ್ಬೋದು, ಅವೆಲ್ಲವನ್ನೂ ಅವರು ಬದಲಾಯಿಸಿರುವಂಥದ್ದು ನೋಡಿದ್ರೆ ಅವರ ಉದ್ದೇಶ ಭಾಳ ಸ್ಪಷ್ಟವಾಗಿದೆ ಮತ್ತು ಅದು ದಾಖಲೆ ಸಮೇತನೇ ಎಲ್ಲರೂ ಹೇಳ್ತಿರ್ತಕ್ಕಂಥದ್ದು, ಯಾರು ನೋಡದೆ ಮಾತಾಡ್ತಾ ಇಲ್ಲ. ಅಸಲಿಗೆ ಎಲ್ಲ ನೋಡಿರುವಂಥವ್ರು ನೋಡಿ ಇವರು ಬದಲಾವಣೆ ಮಾಡಿರ್ತಕ್ಕಂಥದ್ದು ಏನಂತಂದರೆ, ಕರ್ನಾಟಕದ ವೈವಿಧ್ಯತೆಯನ್ನು, ಸಾಮಾಜಿಕ ನ್ಯಾಯವನ್ನು, ಮಹಿಳಾ ಸಮಾನತೆಯ ಪ್ರಶ್ನೆಗಳನ್ನು ಕಿತ್ತಾಕಬೇಕು ಪಠ್ಯಪುಸ್ತಕಗಳಿಂದ ಅಂತಕ್ಕಂಥ ಅವ್ರ ಪ್ರಯತ್ನ ಇದರಲ್ಲಿ ಎದ್ದು ಕಾಣ್ತದೆ. ಹಾಗಾಗಿ ಈ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷ ಅಂತ ಯಾರಿದ್ದಾರೆ, ರೋಹಿತ್ ಚಕ್ರತೀರ್ಥ, ಅವರು ಅಸಲಿಗೆ ಶಿಕ್ಷಣ ತಜ್ಞರೇನಲ್ಲ. ಅವರು
ಅವರ ಒಟ್ಟು ವ್ಯವಹಾರಗಳನ್ನು ಗಮನಿಸಿದ್ರೆ, ಅವರ ಬರವಣಿಗೆಗಳನ್ನು ಗಮನಿಸಿದ್ರೆ, ಅವರ ಫೇಸ್ಬುಕ್ ಕಾಮೆಂಟ್ಗಳನ್ನು ಗಮನಿಸಿದ್ರೆ, ಅವರು ವಾಟ್ಸಪ್ಗಳಲ್ಲಿ ಬರೆದಿರುವಂಥದ್ದನ್ನು ನೋಡಿದ್ರೆ ಅವರು ಶಿಕ್ಷಣ ತಜ್ಞರಾಗಲಿಕ್ಕೆ ಯಾವ ಮಾನದಂಡವೂ ಅವರಿಗಿಲ್ಲ. ಯಾರಾದರೂ ಒಬ್ಬ 3ನೇ ದರ್ಜೆಯ ಈ ಟೀಕೆಗಳನ್ನು ಮಾಡುವಂಥ, ವಿಮರ್ಶೆಗಳು ಮಾಡತಕ್ಕಂಥ ಮನುಷ್ಯರು ಇರ್ತಾರಲ್ಲ, ಆ ರೀತಿಯಲ್ಲಿ ಅವರ ಟೀಕೆಗಳು, ವ್ಯಾಖ್ಯಾನಗಳು ತುಂಬ ವಿಚಾರಗಳಲ್ಲಿದ್ದಾವೆ. ಹಾಗಾಗಿ ಅವ್ರನ್ನ ಮಾಡಿರ್ತಕ್ಕಂಥದ್ದೇ ಭಾಳ ದೊಡ್ಡ ಕೋಮುವಾದದ ಪ್ರಕ್ರಿಯೆಗೆ ಪುಷ್ಟಿ ಕೊಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಮಾಡಿರುವಂಥದ್ದು. ಹಾಗಾಗಿ ಅವರಿಗೆ ಯಾವ ಅರ್ಹತೆಯೂ ಇಲ್ಲ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷರಾಗಿರಲಿಕ್ಕೆ, ಪರಿಷ್ಕರಣೆಗೆ. ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ರಾಜ್ಯ ಸಮಿತಿಯ ಸದಸ್ಯ ಮುನೀರ್ ಕಾಟಿಪಳ್ಳ, ಜಿಲ್ಲಾ ಕಾರ್ಯದರ್ಶಿ ಕೆ ಯಾದವ್ ಶೆಟ್ಟಿ, ಮುಖಂಡರಾದ ಸೈಯದ್ ಮುಜೀಬ್, ಬಿಕೆ ಇಮ್ತಿಯಾಜ್, ಸಂತೋಷ್ ಕುಮಾರ್ ಬಚಾಲ್ ಉಪಸ್ಥಿತರಿದ್ದರು.